ಆ್ಯಂಡ್ ಪೆನ್ ರೋಡ್ ಜಿಯೋ ಹಾಸ್ಟೆಲ್ ಅಲ್ಲಿ ಉಂಟು. ಯಾರಾದ್ರೂ ನೋಡ್ಲಿಲ್ಲ ಅದ್ರ ಒಂದ್ಸಲ ಹೋಗಿ ನೋಡಿ. 28ಗೆ ಮನೆ ಪ್ರವೇಶ. ಬಟನ್ ಉಂಟು ಮಾರೈತಿ. ಶುಭ ದಿನ, ಎಲ್ರಿಗೂ ಹೋಗಿದ್ದೀರಲ್ಲ. ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಮೈಸೂರು ಕೈಯಲ್ಲಿ ಉಂಟು ಗೈಸ್. ಇವತ್ತು ನಮ್ದು ಕೆಲಸ ಬೇಗ ಸ್ಟಾರ್ಟ್ ಆಗ್ತಾ ಉಂಟು. ಎಂತಕ್ಕೆ ಅಂದ್ರೆ ನನ್ನ ಮಕ್ಕಳಿಗೆ ಇವತ್ತು ರಜೆ, ರೆಡ್ ಅಲರ್ಟ್ ಅಂತ ರಜೆ ಕೊಟ್ಟಿದ್ದಾರೆ. ಅದಕ್ಕೆ ಬಿಸಿಲು ಕಾಯ್ತಾ ಉಂಟು. ಇವರಿಗೆ ರಜೆ ಕೊಟ್ಟಾಗ ಅಪರೂಪಕ್ಕೆ ಒಂದು ದಿನ ಮಾತ್ರ ಮಳೆ ಬರುದು. ಬೆಳಿಗ್ಗೆ ಒಮ್ಮೆ ಮಳೆ ಬಂತು, ಆಮೇಲೆ ಈಗ ಬಿಸಿಲು ಕಾಯ್ತಾ ಉಂಟು. ಅದಕ್ಕೆ ಈಗ ಹನಿದು ಅವಳ ನನ್ನ ತಂಗಿ ಕೂಡ ಬಂದಿದ್ದಾಳೆ. ಹಾಗಾಗಿ ಮಾಲಿಗೆ ಹೋಗುವ ಅಂತ. ಕೃಷ್ಣಂದು ಬೊಬ್ಬೆ ಆಗ್ತಾ ಉಂಟು, ಹನಿದು ಕೂಡ ಬೊಬ್ಬೆ ಆಗ್ತಾ ಉಂಟು. ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಹೋಗುವ ಅಂತ ನಾನು ಗುಡಿಸ್ತಾ ಇದ್ದೇನೆ. ಹನಿ ಒರೆಸ್ತಾನೆ ಅಂತ. ಹನಿ ನೋಡಿ ಪಿಕ್ಚರ್ ಬೊಡ್ಚಿ ಫಿಲ್ಮ್ ನೋಡ್ಲಿಕ್ಕೆ ಈಗ ಎಡ್ಡೆ ಪಿಕ್ಚರ್ ಇಜ್ಜಿ ಅವಲ ಬೋರ್ ಹಾಕೊಂಡು ನಾಲ್ಕು ಪುರ್ಸೋತಿಜ್ಜಿ ಎಂಗ ಬೇಲೆ ಉಂಡು ಬೇತೆ ಪೂರ ಎಡಿಟ್ ಮನ್ಪೆರುಂಡು ಬೇಲೆ ಬಾರಿ ಬಂಗ ಉಂಡು. ನಮ್ಮ ಮಧ್ಯಾಹ್ನ ದೊಕ್ಕ ಪೋಯ ಅಂದು ಕೊಂತ ಎಡಿಟ್ ಮನ್ಪೆರುಂಡು ವಿಡಿಯೋ ಇನಿ ಪಾಡೋಡು ವಿಡಿಯೋ. ಹಾಗೆ ಗಾಯ್ಸ್ ಗುಡಿಸ್ತಿದ್ದೇನೆ. ಮತ್ತೆ ಎಂತ ಅಂದರೆ ನಂಗೆ ಟೈಲರ್ ಶಾಪಿಗೆ ಒಮ್ಮೆ ಹೋಗ್ಲಿಕ್ಕೆ ಉಂಟು. ಕೆಲಸವೇ ಕೆಲಸ. ಶುಚಿಯಲ್ಲಿ ಒಂದು ವೇಟ್ ಒರೆಸ್ಲಿಕ್ಕೆ ಇವತ್ತು ಹನಿ ಹತ್ರ ಹೇಳಿದೆ. ಹನಿ ಸ್ವಲ್ಪ ಒರೆಸುಂಟ. ಇವತ್ತು ಒಂದೇ ಮಾತಿಗೆ ಓಕೆ ಅಂತ ಹೇಳಿದ್ಲು. ಯಾಕೆಂದ್ರೆ ಮಾಲಿಗೆ ಹೋಗ್ಲಿಕ್ಕೆ ಉಂಟಲ್ಲ ಅದಕ್ಕೆ. ಇಲ್ದಿದ್ರೆ ಬಾಕಿ ಟೈಮಲ್ಲಿ ಹನಿ ಒರೆಸು ಅಂತ ಹೇಳಿದ್ರೆ ನನ್ಗೆ ಆಗುದಿಲ್ಲಮ್ಮ, ಓದ್ಲಿಕ್ಕೆ ಉಂಟು. ಇದ್ರಲ್ಲಿ ಸ್ವಲ್ಪ ಟೀ ಉಂಟು, ಇಲ್ಲಿ ಹೋದ್ರೆ ಇಬ್ರು ಸಹ ಇಲ್ಲ, ಓದ್ಲಿಕ್ಕೆ ಉಂಟು ಅಂತ ಬೊಬ್ಬೆ ಹೊಡಿತಾ ಇದ್ಲು. ಸಾಕು ಕೊಡು. ಅಲ್ಲ ಹನಿ, ಯಾವಾಗ್ಲೂ ಒರೆಸು ಅಂತ ಹೇಳುವಾಗ ಬರಿಲಿಕ್ಕೆ ಉಂಟು. ಇವತ್ತು ಮಾಲಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಹಾಗಾಗಿ ರಪ್ಪ ಒಂದೇ ಮಾತಿಗೆ ಹಾ ಆಯ್ತು ಒರೆಸ್ತೇನೆ. ಇಲ್ದಿದ್ರೆ ಬರೀಲಿಕ್ಕೆ ಇದ್ರೆ ಬರೀಲಿಕ್ಕೆ ಉಂಟು ಅಂತ ಹೇಳ್ತೀನಿ. ಇಲ್ಲಾದ್ರೆ ಇಲ್ಲ ಅಷ್ಟೇ. ಬೇಗ. ನಾನು ಮೊನ್ನೆ ಹೊಸ ಒಂದು ಹೇರ್ ಸ್ಟ್ರೈಟಿಂಗ್ ಮತ್ತೆ ಹೇರ್ ಡ್ರೈಯರ್ ತಗೊಂಡಿದ್ದೆ. ಅದನಿಗೆ ಇವಳು ಉದ್ಘಾಟನೆ ಮಾಡ್ಲಿಕ್ಕೆ ಸುಚಿತ್ರ. ನಂಗೆ ಕರ್ಲಿ ಮಾಡ್ಬೇಕು ಅಂತ ಆಸೆ. ನಾನು ಮೊನ್ನೊಮ್ಮೆ ಯೂಸ್ ಮಾಡಿದೆ, ಬಟ್ ನಂಗೆ ಸರಿ ಅದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಕಲಿಬೇಕಿನ್ನು ಸ್ಟಾರ್ಟಿಂದ. ಸ್ಟ್ರೈಟಿಂಗ್ ಒಂದು ಮಾಡ್ತೇನೆ ಅಷ್ಟೇ. ನಿಮ್ಗೂ ಬೇಕಿದ್ರೆ ಲಿಂಕ್ ಟ್ಯಾಗ್ ಮಾಡಿರ್ತೇನೆ ವಿಡಿಯೋದಲ್ಲಿ, ತಗೊಳ್ಳಿ. ಓಕೆ ಗೈಸ್, ಚೆನ್ನಾಗಿದೆ. ಇಷ್ಟಷ್ಟಪ್ಪ ಆಗ್ತದಾ? ಆಗುತ್ತೆ. ನಾವೇ ಮಾಡ್ಕೊಳಕಂತ ಮಾಡ್ಬೇಕು ಯಾರಾದ್ರು. ಆಯ್ತಲ್ಲ, ಮೇಲ್ಗಡೆಯಿಂದ ಮಾಡಿ. ನೋಡು ಹೆಂಗ್ ಕಾಣುತ್ತೆ. ಫ್ರಂಟ್ ಇಂದ ಆ ಕಡೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸ್ಟ್ರೈಟ್ ಆಯ್ತು. ಈ ಕಡೆದಾಗ್ಬೇಕು ಸ್ವಲ್ಪ. ಇಲ್ಲ, ಜಾಗ್ರತೆ. ಆಯ್ತಾ ಇದು ಮಾಡು ದೊಡ್ಡ ನೀರ್ಜಿ ಅಗ್ಲ ಮಾಡಿ ಅಷ್ಟಾಗ್ಲಾನ ಯಾವುದು ಅದು. ಅಲ್ಲಿ ಬಟನ್ ಉಂಟು ಮಾರೈತಿ. ಈಗ ನಂದು ಈ ಬಟನ್ ಅಲ್ಲಿ ತೆಗಿಬೇಕು, ಹಂಗೆ ಇಳಿಯೋದಲ್ಲ. ಅಲ್ಲಿ ಬಟನ್ ಹೋಗ್ಬೇಕೇನಾದ್ರು ಲಗ್ಗಾಡಿ ಸರಿಯಲ್ಲ ಈಗ. ಹಾ
ಅಷ್ಟು ಗಟ್ಟಿ ಎಳಿಬೇಕಣೆ. ಈ ಕಡೆದ ಅದು ಎದುರುಗಡೆ ಆಯ್ತು, ಅದಾಗಿಲ್ಲ ಹನಿ ಇಟ್ಕೊಂಡಿರೋದು. ಅಣ್ಣ మిత్తితో అనిపించదు. అమ్మకేది పోపు అప్పకేది పోపు. ಪುತ್ತೂರಿಗೆ ಹೋಗುವ ಅಂತ ಹೇಳ್ತಿದ್ದಾರೆ. ಹೊರಡುದು ಕಾಣುದಿಲ್ಲ, ಹೋಗುದು ಸಹ ಅನಿ ಬಿದಾಡು ಒಣಸು ಅಂತ ಬಿದಾಡಿ ಊಟ ಮಾಡಿ 1 ಗಂಟೆ ಈಗ್ಲೇ ಆಯ್ತು. ನಾವು ಇಲ್ಲಿಂದ ಹೋಗುವಾಗ 2 ಗಂಟೆ, ಬರುವಾಗ ರಾತ್ರಿ ಆಗ್ತದೆ. ದಾದಾ ಲ್ಯಾಪ್ಟಾಪ್ ಬೊಚ್ಚವ ತಿನ್ನತ್ತ ಮಧ್ಯಾಹ್ನ ಊಟಕ್ಕೆ ನಿನ್ನದು ಬೆಂಡೆಕಾಯಿ ಸಾರು ಮತ್ತೆ ಆಮ್ಲೆಟ್ ಮಾಡಿದೆ. ಸಂಜೆ ಮೀನ್ ಮಾಡ್ಲಿಕ್ಕೆ ಉಂಟು. ನನ್ನ ಅಮ್ಮ ಬೆಳಿಗ್ಗೆ ಶುರು ಮಾಡಿದ್ದಾರೆ ಬಟ್ಟೆ ತೊಳಿಲಿಕ್ಕೆ, ಇನ್ನು ಸಹ ಹಾಗೆ ತೊಳಿತಾನೇ ಇದ್ದಾರೆ. ಮಳೆಗೆ ರಜೆ ಅಂತ ಕೊಟ್ಟದ್ದು, ರಜೆ ಇಲ್ಲಿ ಸ್ವಲ್ಪವೇ, ಸರಿ ಮಳೆಗೆ ರಜೆ ಅಂತ ಕೊಟ್ಟದ್ದು. ಮಳೆ ಒಂದ್ಸಲ ಬರ್ತದೆ, ಒಂದ್ಸಲ ಬಿಸಿಲು ಕಾಯ್ತದೆ ಅಂತ ಇಲ್ಲ. ಹಾಗೆ ನಮ್ಮದು ಇಲ್ಲಿ ಮಾಡಿದ್ದ ಕೊಟ್ಯ ಎಂತ ಸೌದೆ ಎಲ್ಲ ಆಗ್ಲಿಕ್ಕೆ ಅಲ್ಲಿ ಮಾಡಿದ್ರಲ್ಲ, ಅಲ್ಲಿದ್ದನ್ನು ಕೂಡ ಇವತ್ತು ತೆಗಿತಾ ಇದ್ದಾರೆ ಅಪ್ಪ ಮತ್ತೆ ಪೂವಪ್ಪಣ್ಣ. ಪೂವಪ್ಪಣ್ಣ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ. ನಮ್ಗೆ ಇದೇ ಕೆಲಸ, ಎಷ್ಟು ಸಲ ತೆಗ್ದು ಎಷ್ಟು ಸಲ ಆಯ್ತು ಅಂತ ಇಲ್ಲ, ಅಲ್ಲಿ ಫುಲ್ ನೀರ್ ಬೀಳ್ತಾ ಇತ್ತು, ಹಾಗಾಗಿ ಕೆಲಸ ಮಾಡ್ತಿದ್ದಾರೆ. ನಾಡಿದ್ದು ಮತ್ತೆ ಪುನಃ ತೆಗಿಲಿಕ್ಕೆ ಉಂಟು. ನೂರತ್ತುಲ 100 ನೆಂಚಾಯಿ ಇದು ಸಹ ಸ್ವಲ್ಪ ಟೈಮಿಗೆ ಮತ್ತೆ ಮತ್ತೆ ತೆಗಿಲಿಕ್ಕೆ ಉಂಟು. ಬಿಸಿಲು ಇಲ್ಲಾದ್ರೂ ಬಿಸಿಲು, ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಲೇಟ್ ಆಯ್ತು, ಹೊರಡ್ಬೇಕು ಬೇಗ, ಬೆಳಿಗ್ಗೆ ಬೇಗ ಹುಟ್ಟಿದ ಗಾಳಿ ಇರುದಿಲ್ಲ. ಮತ್ತೆ ಮೇಲೆ ಹೋದ್ರೆ ಉಂಟಲ್ಲ ಉದಸ್ಸಿನ ಕೂಡ ಈ ಮಳೆಗೆ ಕಿರಿಕಿರಿ, ಬಟ್ ಹೋಗದೆ ಗೊತ್ತಿಲ್ಲ. ಮತ್ತೆ ನನ್ನ ಮಗಳು ಬೊಬ್ಬೆ ಹೊಡಿತಾಳೆ. ಅವಳದೊಂದು ಡ್ರೆಸ್ ತಂದು ಕೊಟ್ರೆ ಮತ್ತೆ ನನ್ನ ದೊಡ್ಡ ಭಾರ ಇಳಿದ ಹಾಗೆ. ಮತ್ತೆ ಬೆದ್ದು ಮನೆಗೆ ಹೋಗುವ, ಊಟ ಮಾಡಿ ಹೊರಡುವ, ಮತ್ತೆ ಸಿಗ್ತೇನೆ. ಬಾಯ್ ಬಾಯ್. ನನಗೆ ಇದು ಸ್ಟ್ರೈಟ್ನರ್ ತುಂಬಾ ಹೆಲ್ಪ್ ಆಯಿತು. ಇದರ ಲಿಂಕ್ ನಾನು ಬೇಕಿದ್ರೆ ಟ್ಯಾಗ್ ಮಾಡಿರ್ತೇನೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಒಂದ್ಸಲ ಹೋಗಿ ಚೆಕ್ ಮಾಡಿ, ಓಕೆನಾ? ಅಂದರೆ ನಂದು ಸ್ವಲ್ಪ ಸ್ವಲ್ಪ ಕರ್ಲಿ ಆಗ್ತಾ ಬಂದಿದೆ ಅಲ್ವಾ, ಅರ್ಜೆಂಟಾಗಿ ಎಲ್ಲಿಗಾದರೂ ಹೋಗಬೇಕಿದ್ರೆ ಇದರಲ್ಲೇ ಮಾಡಿದರೆ ಆಯಿತು, ತುಂಬ ಈಸಿಯಾಗಿ ಆಗುತ್ತೆ ನನಗೆ. ಗೈಸ್ ನಮ್ದು ಹೊರಟಾಯ್ತು, ರಿಕ್ಷಕ್ಕೆ ವೇಟಿಂಗ್. ಒಬ್ಬ 3 ಗಂಟೆ ಇಲ್ಲಿ ಆಗ್ತದೆ. ಅಂತೂ ಇಂತೂ ಇವರನ್ನೆಲ್ಲ ಹೊರಟ್ವಿ ಪುತ್ತೂರಿಗೆ. ಹೋಗುವಾಗಲೇ ಲೇಟ್ ಆಗಿತ್ತು. ಫಸ್ಟಿಗೆ ಈಸಿ ಬೈಕ್ಗೆ ಹೋದ್ವಿ, ಅಲ್ಲಿ ಸಾಧಾರಣ ಡ್ರೆಸ್ ನೋಡಿದ್ವಿ, ನನಗೆ ಯಾವುದು ಕಣ್ಣಿಗೆ ಹಿಡಿಲಿಲ್ಲ. ಅಲ್ಲಿಂದ ಮ್ಯಾಕ್ಸ್ಗೆ ಹೋದ್ವಿ, ಅಲ್ಲಿ ಕೂಡ ನೋಡಿದ್ವಿ, ಅಲ್ಲಿ ಕೂಡ ಅವಳಿಗೆ ಕಣ್ಣಿಗೆ ಹಿಡಿಲಿಲ್ಲ. ಬಟ್ ಒಳ್ಳೊಳ್ಳೆ ಡ್ರೆಸ್ ಇತ್ತು, ಅಂದರೆ ನಮ್ಮಂಥವರಿಗೆಲ್ಲ ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ. ಬಟ್ ಅವಳ ಏಜಿನವರಿಗೆ ಅಂತ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ನಾನು ಇದೊಂದು ತಗೊಂಡೆ, ಲಾಸ್ಟ್ ಟೈಮ್ ವೈಟ್ ಇದೊಂದು ಇದೇ ಥರದ್ದು ತಗೊಂಡಿದ್ದೆ. ನನಗೆ ಈ ಥರದ್ದು ಫ್ರಾಕ್ ಎಲ್ಲ ಇಷ್ಟ ಆಗುತ್ತೆ, ಫಫ್ ಕೈ ಬಂದು ಈ ಥರ ಲಾಂಗ್ ಫ್ರಾಕ್ ಎಲ್ಲ. ಸೊ ಅದೊಂದು ತಗೊಂಡೆ ನಾನು. ಹಾಗೆ ಅಲ್ಲಿಂದ ಸೀದಾ ಅದು ಇದು ಅಂತ ಸುತ್ತಾಡಿದ್ವಿ, ಸ್ವಲ್ಪ ಚಪ್ಪಲ್ ನೋಡಲಿಕ್ಕೆ ಅದು ನೋಡಲಿಕ್ಕೆ ಅಂತ ತಗೊಂಡಿದ್ದು ಮಾತ್ರ ಎಂತ ಇಲ್ಲ. ಮತ್ತು ಕೃಷ್ಣನಿಗೊಂದು ಟೀ ಶರ್ಟ್ ಎಲ್ಲ ತಗೊಂಡೆ, ಅಷ್ಟೇ ಕಡಿಮೆಗಿತ್ತು, 99ಗೆಲ್ಲ ಒಳ್ಳೆ ಟೀ ಶರ್ಟ್ ಕಲೆಕ್ಷನ್ಸ್ ಇತ್ತು. ಅಲ್ಲಿಂದ ಹೊರಡುವಾಗ ಜೋರು ಮಳೆ ಬಂತು. ಅಷ್ಟೊತ್ತಿಗೆ ನಮ್ಮ ಕೃಷ್ಣನಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಅವನಿಗೆ ಹೋದರೆ ಎಲ್ಲಿಗಾದರೂ ಹೊರಗಡೆ ಹೋಟೆಲ್ಗೆ ಹೋಗಲೇಬೇಕು. ಮತ್ತು ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋಗಿ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ತಿಂಡಿ ಎಲ್ಲ ತಿಂದು ಅಲ್ಲಿಂದ ಸೀದಾ ಇನ್ನು ಮನೆಗೆ ಹೊರಡುವುದು. ಬ್ಯಾಕ್ ಟು ಹೋಮ್. ಶಾಪಿಂಗ್ ಎಲ್ಲ ಮಾಡಿ ಎಲ್ಲ ಕೆಲಸ ಆಗಿ ಹೋಟೆಲ್ ಆಗಿ ಕುಂತ್ಕೊಂಡಿದ್ದೇವೆ ಈಗ. ಇವತ್ತೊಂದು ಚಿರಿಪಿಡಿ ಗೈಸ್, ವಿಡಿಯೋ ಮಾಡುವಾಗ ನಾವು ಅದನ್ನ ನೋಡಿದ್ವಿ. ಎಂತ ಹೆಸರು ಅದು? ಜಿಯೋ ಹಾಸ್ಟೆಲ್, ಪ್ರೀತಮ್ ಆ್ಯಂಡ್ ಫ್ರೆಂಡ್ ರೋಡ್ ಜಿಯೋ ಹಾಸ್ಟೆಲ್ ಅಲ್ಲಿ ಉಂಟು. ಯಾರಾದ್ರೂ ನೋಡ್ಲಿಲ್ಲ ಆದ್ರೆ ಒಂದ್ಸಲ ಹೋಗಿ ನೋಡಿ, ಸೂಪರ್ ಸೀರೀಸ್ ಆಯ್ತಾ. ಸಸ್ಪೆನ್ಸ್ ಉಂಟು, ಬೇಜಾರ್ ಕೂಡ ಉಂಟು, ಖುಷಿ ಆಗ್ತದೆ ನೋಡ್ಲಿಕ್ಕೆ. ನಾನು ಸೀರೀಸ್ ಎಲ್ಲ ನೋಡಿ ತುಂಬಾ ಕಡಿಮೆ, ಬಟ್ ಇವಳು ನೋಡಿ ನನ್ಗೆ ಹೇಳಿದ್ದು ಚಂದ ಉಂಟು ಅಂತ, ಹಾಗಾಗಿ ನೋಡಿದ್ದು ಸಾಕುಂಟು. ಜಿಯೋ ಹಾಸ್ಟೆಲ್ ಅಲ್ಲಿ ಹೆಸರೆಂತ ಇನ್ನೊಮ್ಮೆ ಹೇಳು? ಪ್ರೀತಮ್ ಆ್ಯಂಡ್ ಫ್ರೆಂಡ್ ರೋಡ್. ನೋಡಿ ಮಿಸ್ ಮಾಡಿದೆ.
ನಮ್ಗೆ ಇವತ್ತು ಫುಲ್ ಸುತ್ತಾಡಿ ಬಚ್ಚಿ ಹೋಯ್ತು. ಆದ್ರೆ ಬಟ್ಟೆ ಇವಳಿಗೆ ಅಂತ ಹೋಗಿದ್ದು, ಅವಳಿಗೆ ಬೇಕಾಗಿದ್ದು ಸಿಗ್ಲಿಲ್ಲ. ಮತ್ತೆ ನಾನು ಹೋಗಿದ್ದಕ್ಕೆ ನಾನೊಂದು ತಗೊಂಡೆ, ಅವನಿಗೊಂದು ತೆಗಿಟ್ಟೆ. ಮತ್ತೆ ಹೋಟೆಲ್ಗೆಲ್ಲ ಹೋಗಿ ಬಂದು ಕುತ್ಕೊಂಡದ್ದು. ಅಲ್ಲಿ ಸುತ್ತಾಡಿ ಸುತ್ತಾಡಿ ಸಾಕಾಗ್ತದೆ. ಇವಳಿಗೆ ಆನ್ಲೈನ್ ಅಲ್ಲಿ ತೆಗಿದಂತೆ. ನನಗೆ ಸಿಗ್ಲಿಲ್ಲ ಎಂತ ಮಾಡುದು. ಮನೆ ತೆಗಿತಾರಲ್ಲ ಅಲ್ಲಿ ಓಡಿದ್ದು ಚೋಲಿ ತೆಗೆದು ಡ್ರೆಸ್ ಅನ್ನು ಹಾಕಿ ಕೂಡ ಆಯ್ತು ಕೃಷ್ಣ. ಇವರಿದ್ದು ಮನೆಯಲ್ಲಿ ಹಾಕಿ ಇನ್ನೊಮ್ಮೆ ಬರುವಾಗ ಮತ್ತೆ ಇವರಿದ್ದು 5 ಡ್ರೆಸ್ ಇಲ್ಲವಾ ಚಂದ ಉಂಟು ಅವನು ಮಂಗಳೂರು ಕನ್ನಡ. ಅವನೆಂತ ಗೊತ್ತುಂಟಾ, ಇದು ಡ್ರೆಸ್ ಚಂದ ಉಂಟು, ಇವ ಸ್ವಲ್ಪಟ್ಟಿಗೆ ಚಂದ ಕಾಣುದಿಲ್ಲ, ಇವನಿಗೆ ಹೊಟ್ಟೆ ಬಿಟ್ಟು ಬೇರೆ ಎಂತೆಲ್ಲ. ಹೌದಾ? ನೀನೇ ನಾನ್ ಸ್ವಲ್ಪ ಆದ್ರೂ ಕೂಡ ಪರವಾಗಿಲ್ಲ. ಆಯ್ತು, ನನ್ನ ತಂಗಿದ್ದು ರಜೆ ಮುಗಿತು ಗೈಸ್. ಇನ್ನು ಹೋಗುದು ಅವಳು ನಾಳೆ. ಇನ್ನು 1 ವರ್ಷ ಬಿಟ್ಟು ಬರುದು. ಅವಳಿದು ಈ ಸಲ ಅಂತ 2 ರಜೆ ಮಾಡಿದಲ್ಲ, ಇದ್ರೆ ಒಂದೇ ದಿನ ಬರುದು, ಬೆಳಿಗ್ಗೆ ಓಡುದು. ರೀಲ್ಸ್ ಎಲ್ಲ ಮಾಡ್ಬೇಕು ಅನ್ಕೊಂಡು ಮಳೆಗೆ ಎಂತ ಮಾಡ್ಲಿಕ್ಕೆ ಸೌದಸ್ಸಿನ. ನನ್ಗೆ ಎಡಿಟಿಂಗ್ ಕೂಡ ಇತ್ತು ತುಂಬಾ, ಮತ್ತೆ ಮಳೆ ಮತ್ತೆ ಅಲ್ಲಿ ಕೆಲಸ ಕೂಡ ಆಗ್ತಾ ಇತ್ತ. ಇವರಿಗೆ ಮನೆಯೊಳಗಡೆ ಇದ್ರೆ ಉಂಟಲ್ಲ, ನೀವು ಹೊರಗಡೆ ಹೋಗ್ತಿದ್ರಾ? ಮೀನ್ ಫ್ರೈ ಮಧ್ಯಾಹ್ನದು ಹೋಯ್ತು. ಎಂತ ನೀವತ್ತು ಮೀನ್ ಫ್ರೈ ಮಾಡಿ ಕೊಟ್ಟದಲ್ವಾ? ಮಾಡಿ ಕೊಟ್ಟೆ ಅಲ್ಲ, ಅದು ಇಂಪಾರ್ಟೆಂಟ್. ತಿನ್ಲಲ್ಲ ಅವಳು ಇವತ್ತು. ಅವಳು ಚಿಕನ್ ಎಲ್ಲ ತಿಂದ, ಮೀನ್ ಇಷ್ಟ ಅವಳಿಗೆ, ಅದಕ್ಕೆ ಮೀನ್ ಫ್ರೈ ಮಾಡಿದ್ದು. ಅಯ್ಯೋ 19 ಒಂದು ಕಡೆಯಿಂದ ಟಿವಿ, ಒಂದು ಕಡೆಯಿಂದ ಇವರು. ಅಯ್ಯೋ ದೇವರೇ, ಕಿರಿಕಿರಿ ಗೈಸ್, ಕಿರಿಕಿರಿ. ಮತ್ತೆಂತದ ಯೋಚನೆ ಮಾಡಿದೆ. ಎಲ್ಲೆಲ್ಲ ಉಂಡಾ ದೆಪ್ಪೆರ ಅವು ಪುಡಪ್ಪೆರೆ ಅಂಡ ಅವು ಅತ್ತಿಯ ಕಲ್ಲು ಪುಡಪ್ಪೆರೆ ಉಂಡಾ ಎಲ್ಲೆಲ್ಲ? ಯಾವ ನಾನೆಲ್ಲ ಉಂಡ ಅದಕ್ಕೆ ಐದಿನ ಅದು ಸ್ವಲ್ಪ ಕೆಲ್ಸ ಆಗ್ತಿತ್ತು, ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ಹೊಡಿಲಿಕ್ಕೆ. 28 അപ്പൊ കാണില്ല അമ്മ ഞാൻ പറഞ്ഞതിന് കാണിച്ചു ಇತ್ತ 14 ಗಿಲ್ಲ ದೆಪ್ಪೆರಾ 24 ಗೆ ತೆಗಿತಾರೆ ಮನೆ, ಮತ್ತೆ 28 ಗೆ ಮನೆ ಪ್ರವೇಶ, 28 ಗೆ ಮನೆ ಕಟ್ಟುದು, ಮತ್ತೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡುದು, ಮತ್ತೆ ಇನ್ನೊಂದು ಪೇಪರ್ ಅಲ್ಲಿ 6 ಗೆ ಮನೆ ಆಗ್ಬೇಕಂತೆ. ಹಾಗಾದ್ರೆ ಈಗ 1 ತಿಂಗಳಲ್ಲಿ ನಮಗೆ ಮನೆ ಕಟ್ಟಿ ಆಗ್ತದೆ. ಇನ್ನೊಂದು ಪೇಪರ್, ಇನ್ನೊಂದು ಕ್ಯಾಲೆಂಡರ್, ಒಂದು ತಿರುಗಿಸಿದ್ದು ಅದೇ ಆಗಸ್ಟ್ 6ಕ್ಕೆ ಮನೆ ಪ್ರವೇಶ. ಅದರ ಇಂಜಿನಿಯರ್ ಬಾರಿ ಸ್ಟ್ರಾಂಗ್ ಕಾಣುದು, ಬೇಗ ಫಾಸ್ಟ್ ಇಂಜಿನಿಯರ್ ಹೋಗಿಲ್ಲದೆ ಫಾಸ್ಟ್ ಇಂಜಿನಿಯರ್ ಪಂಡು ಬೇಲೆ ಬರ್ಲೇ ಇದ್ದು ಒಂದೊಂದು ಇಂಜಿನಿಯರ್ಗೆ ಎತ್ತಿತ್ತು ಬೇಲೆ ಒಂದೊಂದು ಜನ ಬರ್ತಾರ ಅನ್ನತಾವ. ಇಂಜಿನಿಯರ್ 3 ಕೆಲಸದವರು, ಹಾಗಾದ್ರೆ ಆಗ್ಬೋದು. ಕೊಡ್ತೀಯಾ? ಒಂಜಿ ದಿನಕ್ಕೂ ಒಂಜಿ ಫ್ಲೋರ್ ಹಾಕುಂಡು, ನನಗೆ ದಿನಕ್ಕೆ ನನಂಜಿ ಫ್ಲೋರ್ ಹಾಕುಂಡು, ಬುಕ್ಕ ಟ್ಯಾರೆಸ್, ಬುಕ್ಕ ಪೇಂಟ್, ಬುಕ್ಕ ಸಾಮಾನ್ ಪುರ ದೀಪುನ, ಬುಕ್ಕ ದೈವಲ ತಾನ್ ಅವು ಚಿಕ್ಕ ಅಕ್ಕನು ಮಾರಂಡಾಟ
ಚಿಕ್ಕಿ ಅಣ್ಣ ಕಾಲು ಕೊಡು. ನಿನ್ನನ್ನೇ ಕೊಟ್ರಾಯ್ತು, ಚಿಕ್ಕ ಅಕ್ಕನೇ ಹಾಕಿ ನಿನ್ಗೆಲ್ಲ ನಿನ್ನನ್ನು ಕೊಟ್ರಾಯ್ತು. ಅಲ್ಲ ಇವನ್ ಯಾಕೆ ಇದ್ದು ವೇಸ್ಟ್, ಸೊರೆ ಕಟ್ಟುದು ಮಾತ್ರ ಇವನನ್ನೇ ಕೊಡುವ. ನಿನ್ನನ್ನು ಕೊರ್ಕ ಒಂದ ಕೃಷ್ಣ. ಕೃಷ್ಣನ ಪ್ರಕಾರ ಇನ್ನೊಂದು ತಿಂಗಳಲ್ಲಿ ನಮ್ದು ಮನೆ ಬಿಚ್ಚಿ ಮನೆ ಕಟ್ಟಿ ಆಗ್ತದೆ. ಆಯ್ತು 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 ಆಯ್ತು. ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತೇವೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಶುಭರಾತ್ರಿ ಎಲ್ರಿಗೂ.